ಅದು ಫೆಬ್ರವರಿ 26. ಮಂಗಳೂರಿಗೆ ಹೊರಡಲು ಮಂಡ್ಯದ ಬಸ್ ನಿಲ್ದಾಣದಲ್ಲಿ ಜಗನ್ನಾಥ್ ಶೆಟ್ಟಿ ಕಾದು ನಿಂತಿದ್ದರು. ಅದು ರಾತ್ರಿ 8 ಗಂಟೆ ಸಮಯ. ಅಲ್ಲಿಗೆ ಕಾರಿನಲ್ಲಿ ಬಂದ ಸಲ್ಮಾ ಬಾನು ಅಲಿಯಾಸ್ ಭಾನುಪ್ರಿಯ, ನೀವು ಶ್ರೀನಿಧಿ ಜ್ಯುವೆಲರ್ಸ್ ಮಾಲೀಕರಲ್ವಾ ಎಂದು ಮಾತನಾಡಿಸುತ್ತಾಳೆ. ಮಾತು ಮುಂದುವರಿಸಿ, ಬನ್ನಿ ನಾವು ಮೈಸೂರಿಗೆ ಹೊರಟಿದ್ದೇವೆ, ಅಲ್ಲಿಯವರೆಗೆ ನಿಮಗೆ ಡ್ರಾಪ್ ಮಾಡ್ತೇವೆ ಎಂದು ಕಾರಿನಲ್ಲಿ ಹತ್ತಿಸಿ ಕೂಡಿಸಿಕೊಳ್ಳುತ್ತಾಳೆ. ಪ್ರಯಾಣದ ವೇಳೆ ಆತ್ಮೀಯವಾಗಿ ಮಾತನಾಡಿಸಿದ ಜಗನ್ನಾಥ್ ಶೆಟ್ಟಿ, ಸ್ನೇಹ ಸಂಪಾದಿಸಿದ ಸಲ್ಮಾ, ಸ್ನೇಹಿತರ ಬಳಿ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದೀವಿ, ಹೇಗಿದ್ರು ನೀವು ಚಿನ್ನದ ವ್ಯಾಪಾರಿ, ಒಮ್ಮೆ ಬಂದು ದಯವಿಟ್ಟು ಪರಿಶೀಲನೆ ಮಾಡಿ ಎಂದು ಬೇಡಿಕೊಳ್ಳುತ್ತಾಳೆ. ಅವಳ ಮಾತು ನಂಬಿ ಹೋದ ಶೆಟ್ಟಿಯನ್ನು ಮೈಸೂರಿನ ದರ್ಶನ್ ಪ್ಯಾಲೇಸ್ ಲಾಡ್ಜ್ ರೂಮ್ ಒಂದಕ್ಕೆ ಕರೆದುಕೊಂಡು ಹೋಗಿದ್ದಾಳೆ. ರೂಮ್ಗೆ ಹೋಗುತ್ತಿದ್ದಂತೆಯೇ ಏಕಾಏಕಿ ಲಾಕ್ ಮಾಡಿದ್ದಾಳೆ. ಮೊದಲೇ ಅಲ್ಲಿಗೆ ಹುಡುಗಿಯರನ್ನು ಕಳಿಸಿಕೊಂಡಿದ್ದ ಸಲ್ಮಾ ಬಾನು ಇಬ್ಬರ ವಿಡಿಯೋ ರೆಕಾರ್ಡ್ ಮಾಡಿದ್ದಾಳೆ. ಬಳಿಕ ವಿಡಿಯೋ ಇಟ್ಟುಕೊಂಡು 4 ಕೋಟಿ ಹಣಕ್ಕೆ ಡಿಮಾಂಡ್ ಮಾಡಿದ್ದಾಳೆ. ಬ್ಲ್ಯಾಕ್ ಮೇಲ್ಗೆ ಹೆದರಿ 3 ಕಂತುಗಳಲ್ಲಿ 50 ಲಕ್ಷ ಹಣ ಕೊಟ್ಟಿರುವ ಜಗನ್ನಾಥ್ ಶೆಟ್ಟಿ ಸುಮ್ಮನಾಗಿದ್ದರು. ಆದರೆ ಪದೇ ಪದೇ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ ಹಿನ್ನೆಲೆ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಗೆ ಜಗನ್ನಾಥ್ ಶೆಟ್ಟಿ ದೂರು ನೀಡಿದ್ದಾರೆ. ಹೌದು, ಮಂಡ್ಯ ಜಿಲ್ಲೆಯಲ್ಲಿ ಇಂಥದೊಂದು ಖತರ್ನಾಕ್ ಹನಿ ಟ್ರ್ಯಾಪ್ ಗ್ಯಾಂಗ್ ಸಕ್ರಿಯವಾಗಿದೆ. ಪ್ರತಿಷ್ಠಿತ ಉದ್ಯಮಿಗಳನ್ನು, ರಾಜಕಾರಣಿಗಳನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ನಂಬಲಾಗಿದೆ. ಮಂಡ್ಯದ ಪ್ರಖ್ಯಾತ ಚಿನ್ನದ ಮಾಲೀಕ ಜಗನ್ನಾಥ್ ಶೆಟ್ಟಿ ಹನಿ ಟ್ರ್ಯಾಪ್ ಸಿಲುಕಿ 50 ಲಕ್ಷ ಕಳೆದುಕೊಂಡ ಪ್ರಕರಣ ತಡವಾಗಿ ಕೂಡ ಬೆಳಕಿಗೆ ಬಂದಿದೆ. ಪ್ರತಿಭಟನೆ, ಹೋರಾಟದ ಹೆಸರಿನಲ್ಲಿ ಸಬ್ಬೆಳಂತೆ ಬಿಲ್ಡಪ್ ಕೊಡುತ್ತಾ ಸಲ್ಮಾ ಬಾನು ಈ ಹಿಂದೆ ಕಾಂಗ್ರೆಸ್ ಕಾರ್ಯಕರ್ತೆ ಎಂದು ಗುರುತಿಸಿಕೊಂಡಿದ್ದಳು. ಹೋರಾಟಗಾರ್ತಿಯ ಮುಖವಾಡ ಧರಿಸಿದ್ದ ಈಕೆ ಜನಪರ ವೇದಿಕೆ ಸಂಘಟನೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಕೂಡ ಗುರುತಿಸಿಕೊಂಡಿದ್ದಳು. ಸದಾ ಒಂದಿಲ್ಲ ಒಂದು ವಿಚಾರವನ್ನಿಟ್ಟುಕೊಂಡು ಹೋರಾಟ, ಪ್ರತಿಭಟನೆಗಳನ್ನು ಮಾಡುತ್ತಿದ್ದಳು ಈ ಸಲ್ಮಾ ಬಾನು. ಸಮಾಜದ ಉದ್ಧಾರ ಮಾಡ್ತೀವಿ ಅಂತ ಉದ್ದುದ್ದ ಭಾಷಣ ಬಿಗಿಯುತ್ತಿದ್ದ ಈಕೆ ಯಾವ ನಟಿಗೂ ಕಡಿಮೆ ಇರಲಿಲ್ಲ. ಹಾಗೆ ಯಾವತ್ತು ಮೇಕಪ್ ಮಾಡಿಕೊಂಡು ಸದಾ ರೀಲ್ಸ್ಗಳನ್ನು ಬಿಡುತ್ತಾ ಶೋಕಿ ಮಾಡಿದ್ದೇ ಹೆಚ್ಚು. ಇದೀಗ ಈಕೆ ನಿಜ ಬಣ್ಣ ಬಯಲಾಗಿದೆ. ಚಿನ್ನದ ಅಂಗಡಿ ಮಾಲೀಕ ಜಗನ್ನಾಥ್ ಶೆಟ್ಟಿಯನ್ನು ಹನಿ ಟ್ರ್ಯಾಪಿಗೆ ಸಿಲುಕಿಸಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಮಂಡ್ಯ ಪಶ್ಚಿಮ ಪೊಲೀಸರು ಪ್ರಕರಣ ದಾಖಲಿಸಿ IPS 342, 363, 368, 384 ಹಾಗೂ 420 ಅಡಿ ಪ್ರಕರಣ ದಾಖಲಿಸಿಕೊಂಡು ಇವಳ ಗ್ಯಾಂಗ್ನಲ್ಲಿರುವಂತಹ ಉಳಿದ ಆರೋಪಿಗಳಿಗಾಗಿ ಶೋಧ ಕೂಡ ನಡೆಸಿದ್ದಾರೆ. ಹಾಗೆ ನೋಡಿದರೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಹನಿ ಟ್ರ್ಯಾಪ್ ಮೂಲಕ ಜನರನ್ನು ಬಲೆಗೆ ಕೆಡವಿ ಹಣ ಮಾಡುವ ಘಟನೆಗಳು ತುಂಬಾನೇ ಬೆಳಕಿಗೆ ಬರುತ್ತಿವೆ. ಹಿಂದೆಲ್ಲ ಗೂಢಾಚಾರಿಕೆಗಾಗಿ ಬೇರೆ ಬೇರೆ ದೇಶಗಳ ರಹಸ್ಯ ಮಾಹಿತಿ ಪಡೆಯಲು ಮಹಿಳೆಯರನ್ನ ಅಸ್ತ್ರವಾಗಿ ಬಳಸಲಾಗುತ್ತಿತ್ತು. ಹನಿ ಟ್ರ್ಯಾಪ್ ಅಂದರೆ ಆಯಕಟ್ಟಿನ ಹುದ್ದೆಯಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸಿಕೊಂಡು ಆತನಿಗೆ ಮಹಿಳೆಯರ ಮೂಲಕ ಲೈಂಗಿಕ ಆಮಿಷ ಒಡ್ಡಿ ಆತನಿಂದ ಗೌಪ್ಯ ಮಾಹಿತಿ ಪಡೆದುಕೊಂಡು ಅಥವಾ ಹಣ ವಸೂಲಿ ಮಾಡುವುದು. ಭಾರತದಲ್ಲಿ ಹನಿ ಟ್ರ್ಯಾಪ್ ಹಳೆಯ ಅಸ್ತ್ರವಾದರೂ ಅದನ್ನು ಹಣ ಮಾಡಲು ಬಳಸುವ ಪರಿಪಾಠ ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಆಗಿದೆ. ಮೊಬೈಲ್ ಕ್ಯಾಮ್ರಾ, ರಹಸ್ಯ ಕ್ಯಾಮ್ರಾಗಳು ಜನಸಾಮಾನ್ಯರಿಗೆ ಕೈಗೆ ಸಿಗುವಂತಾದರ ಬಳಿಕವಂತೂ ಹಣವಂತರನ್ನ, ಅದರಲ್ಲೂ ಪ್ರಭಾವಿ ಸ್ಥಾನದಲ್ಲಿರುವಂಥವರನ್ನ ಗುರಿಯಾಗಿ ಇಟ್ಟುಕೊಂಡು ಹನಿ ಟ್ರ್ಯಾಪ್ ನಡೆಸುವ ಚಟುವಟಿಕೆ, ದಂಧೆಗಳು ತುಂಬಾ ಹೆಚ್ಚಾಗಿವೆ. ಹೀಗಾಗಿ ಇಂತಹ ಪ್ರಕರಣಗಳು ಬೆಳಕಿಗೆ ಬರಲು ಆರಂಭಿಸಿದ್ದು ಬ್ಲ್ಯಾಕ್ ಮೇಲ್ಗಳಿಂದ ರೋಸಿ ಹೋಗಿರುವ ನೊಂದ ಜನರು ಪೊಲೀಸರ ಮೊರೆ ಹೋಗುತ್ತಿದ್ದಾರೆ. ಸ್ನೇಹಿತರೆ, ಹನಿ ಟ್ರ್ಯಾಪ್ ಅಂತ ನೀವು ತುಂಬಾ ಕೇಳಿರುತ್ತೀರಾ, ನ್ಯೂಸ್ಗಳಲ್ಲೂ ಕೂಡ ಕೇಳಿರುತ್ತೀರಾ. ಆದರೆ ಇವತ್ತು ನಿಮಗೆ ಗೊತ್ತಾಗಿರಬೇಕು ಈ ಹನಿ ಟ್ರ್ಯಾಪ್ ಅಂದರೆ ಏನು, ಇದರ ಮೀನಿಂಗ್ ಏನು, ಇದರ ಅರ್ಥ ಏನು. ಇದೊಂದು ಕೋಡ್ ವರ್ಡ್ ಆಗಿದೆ. ಹೀಗೆ ಬೇರೆ ಬೇರೆ ಆಸೆಗಳನ್ನು ಒಡ್ಡಿ, ಆಮಿಷಗಳನ್ನು ಒಡ್ಡಿ ಲೈಂಗಿಕ ಆಸೆಯನ್ನು ತೋರಿಸಿ ಟ್ರ್ಯಾಪ್ ಮಾಡುವುದೇ ಹನಿ ಟ್ರ್ಯಾಪ್. ಇಂತಹದೇ ರೋಚಕ ವಿಷಯಗಳನ್ನು, ಬೇರೆ ಬೇರೆ ಕುತೂಹಲಕಾರಿ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.